ಲಾಸ್ಟ್ 2 ಪಾರ್ಟಿಸಿಪೆಂಟ್ಸ್ ಖುಷಿ ಬೇಜಾರು ಒಟ್ಟುಕೊಂಡು ಖುಷಿ ಬಂದಾಗ ನಲ್ಲ ರೊಡ್ಡುಲ್ಲೇ ಇರುತ್ತೆ ಬೇಜಾರು ಟೈಮ್ ಜಾಸ್ತಿ ಕೊಡ್ತೋಡ ಅತ್ತಿಂದ ಪಾರ್ಟಿಸಿಪೆಂಟ್ಸ್ ಜಾಸ್ತಿ ಇದ್ದಿತ್ತೋಡ ಬಟ್ ಇಟ್ ಇಸ್ ಅ ಡೆಫಿನೆಟ್ ಸೈನ್ ದಟ್ ಈ ಒಂಜಿ ನಮ್ಮ ಕೋಸ್ಟಲ್ ಕಾಮಿಡಿ ಸ್ಟಾರ್ ಹೆಚ್ಚಿನೊಂಡ ಲೈಕ್ ನಾನೊಂಜಿ 2-3 ಸೀಸನ್ಸ್ ಬೋರ್ಡೆ ಅಂತ ದಟ್ ಈಸ್ ವಾಟ್ ಐ ಫೀಲ್ ಆರ್ಗನೈಸರ್ಸ್ ನಗಳು ಜೆಲ್ಲಿಯ ರಿಕ್ವೆಸ್ಟ್ ಅನ್ನ ಕೀಪ್ ಇಟ್ ಗೋಯಿಂಗ್ ಬಿಕಾಸ್ ಈ ಟ್ಯಾಲೆಂಟೆಡ್ ಕಾಮಿಡಿಯನ್ and he supportive audience and wonderful judges. Musicians, of course. Now, moving on, last but one comedian, Namatulere. Harish Karmukalu, ladies and gentlemen, give a huge round of applause. Harish, Hi Harish. Harish nekadu bari tension backstage idu. Ink marat ponundu. Arna main podi entine ink marat ponundu. Ditte pura marat ponde. Tirvanna pura marapuna. Yet nenepundu. Sir na practice yetundu bannaga 5 ನಿಮಿಷ ಟೈಮ್ ಕೊಡ್ತಾರೆ 6 ಪೌಂಡ್ ಪ್ರಿಸೈಸ್ ಪ್ರಾಕ್ಟೀಸ್ ಮಾತಾ ಕಾಮಿಡಿಯನ್ಸ್ 6 ಪೌಂಡ್ ಎನ್ನ ಲೆಕ್ಕ ಮಾತಾ 5 ನಿಮಿಷ 20 ಸೆಕೆಂಡ್ ಒಂದುಂಡು ಅಂಚನೆ ಎನ್ನದು ಇಲ್ಲಾಡಿ ಎತ್ತು ಮುಕ್ಕಲು ಪ್ರಾಕ್ಟೀಸ್ ಮಾಡ್ತಾರೆ ಕನ್ನಡದಿದ್ರು ಗೋಡದಿದ್ರು ಎರಡನಿದ್ರು ಓಡಿಗೆದಾದ ಬಂದಾಗ ಮುರಿಗಡೆ ನಷ್ಟ போனல ಮಾತ್ರ ಒಂದು ಬೇರ 5 minutes 20 seconds ಆ 20 ಸೆಕೆಂಡ್ ದ ಇತ್ತೆ ಗೇಮ್ ಉಪ್ಪುನು ಆರು ಕೂಡ ಪನ್ಪಿನ್ ಮನಸ್ತುಲೇಡಿ ಪಾತೆರ್ ಅತ್ತು ಅಣ್ಣ ಉಲ್ಪಿತ ಪಾತೆರ್ ನಂಗೆ ಒಂದು ಜಾಸ್ತಿ ತಿಳಿತಾರೆ ಎನ್ನ ಟೈಮ್ ಜಾಸ್ತಿ ಆಗುನು ಈ ತೆಲ್ಪಲ್ಲ ಅಚ್ಚದಿತ್ತೆ ತಿಳಿಪುಲೆ ನಿಕುಲು ಅಂಡ ಉದ್ದ ತಿಳಿಪೊಚ್ಚಿ ಒಂದೇ 5 ಸೆಕೆಂಡ್ ಬಿಡ್ಲೇಡಿ ಅಂಚಂಡಿ ಮಾಡ್ಬಿಟ್ಟು ಗೊತ್ತಾ ಯಾರಿದೆ ಹೆಲ್ಪ್ ಮಾಡಿ ಬರಬೇಡಿ ಎಲ್ಪುಡಿ ಹೆಂಗ್ ಬೆಟ್ಟ ಹರೀಶ್ ಎಂಚ ಮೊಡಕಲ ಅಂಚ ತಿಳಿ ಪೇರಿದ ಬರ ತಿಲಿಕಿನ್ ಕಂಟ್ರೋಲ್ ಎಲ್ಲ ಸಾಧ್ಯ ಇಜ್ಜಿ ಲೇಡೀಸ್ ಅಂಡ್ ಜೆಂಟಲ್ಮೆನ್ ಲೆಟ್ಸ್ ಹಿಯರ್ ಇಟ್ ಫಾರ್ ಹರೀಶ್ ಒಂದು ಮುದ್ದೆ ಮಾಡ್ಕೊಂಡಿದ್ದೆ ಬಗ್ಗಲೇಡಿ ಇಡೆಗೆ ಬಗ್ಗ ಸರಿ ಅಮ್ಮ ಆಯ್ತು ಒಂದು ನಿಮಿಷ ಪಾತೇನೆ ಹೆಸರು ಒಂದು ನಿಮಿಷ ರೀಕಾರ್ಡ್ ನಮಸ್ಕಾರ ಎನ್ನ ಪುತ್ರ ಹರೀಶ್ ಬಂದು ಅನ್ನ ಜನಕ್ಕೂ ಮಾತಲ್ಲಿ ಪುಣ್ಯನ ಕುಂಟೆ ಹರೀಶ್ ಮರ್ಯಾದೆ ಇಜ್ಜಿ ಅನ್ನ ದೊಡ್ಡಮನ ಮಗ ಕುಂಡತಿ ಗಡ್ಡ ಮರ್ಯಾದೆ ಆ ಜನ ಕುಂಟೆ ಅಂಡನು ಉಂಡತಿ ಇನ್ನಿಕ್ಲ ಉತ್ತರ ಕೊರಿದ ಪ್ರೆಸಿಡೆಂಟ್ ಗೊತ್ತಿದ್ದಿ ಪಾಲಿಯಡ್ಡ ಮರ್ಯಾದೆ ಗೊತ್ತಿದ್ಯ ತುಕ್ಕ ಈರುವರಾಯ್ದು ಕುಂಟೆ ಮಲ್ಲೆಗೆ ದಮ್ಮಂದಿ ದೀಪು ಜನ ಯಾನ ಮಲ್ಪಟ್ಟು ಕುಳ್ಳುವೆ ಅಂತ ಅಂಡದೆ ಹೇಗೇನೆ ಗೊತ್ತಿದ್ದಿ ಆಂಡ ಉಂಟది ನಿಗೆಲ್ಲ ಡೌಟ್ ಉಂಡ ಬೋರ್ಡನ್ನ ಗೂಗಲ್ ಲೆನ್ಸ್ ಸ್ಕ್ಯಾನ್ ಮಾಡ್ತು ತೂಲಿ ಎಲ್ಲ ಒಂಜೆಲ್ಲ ಕಣ್ಣೆ ಆಯನ ದೊಡ್ಡವನ ಮಗಿ ಆಂಡ ಮಾತ್ರ ಇಟ್ಟ ಮಾತ್ರ ಇಂಕೆಲೆಗೆ ಆಪೆ ಒಂಚೂರು ಕುಂಕಿ ಜಾಗದ ವಿಷಯ ಒಂಚೂರು ಮಾಚಿ ಆದ್ರೆ ಒಂಚೂರು ಗಲಾಟೆ ಆದು ವಾಕ ಮಾತಾದು ಆಯನ ಕಲ್ಲಿಲ್ಲ ಬರ್ಪಿಗೆ ಎಂಕುಲ ಆಯನಿಲ್ಲ ಪೋಪು ಅದೇಗೆ ಕೈದ ಬಕೊಂಡತಿ ಎನ್ನ ಅಮ್ಮೇರಿಗೆ ಎಂಕುಲು 7 ಜನ ಜೋಕುಲು ಮಾಡಿ ಈ ಅನ್ನ ಮೇರೆಗೆ ಒಂಜ ಹಣ್ಣು ಬಾಲೆ ಬೋರ್ಡ್ ಪಂಪಿನ ವರ್ಪುಡ್ ಉಂಡತಿ ಈ ಜನ ಪ್ರೊಡಕ್ಷನ್ ಮತ್ತೊಂದು ಪೋತೀನಿ ಉಳ್ಮೇಟಿ ಗೊತ್ತೈತಿ ಅವು ಏನದ ಪ್ರಾಡಕ್ಟ್ ಉಂಡತಿ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟಿವ್ ಪ್ರಾಡಕ್ಟ್ ಅವು ಯಾನ್ ಇದ್ದೇ ಬುದ್ಧದ ಬೋಡ ಪ್ಯಾರ ಶಾಲೆಡ್ ಎದುರ್ದ ಬೆಂಚಿರು ಕುಲ್ಲವನ್ ಮಾರೆ ಅಷ್ಟೇ ಸುಲಭ ಮತ್ತೆ ಇಂಕಲ್ ಕುದ್ದ್ಯಾತ ಕೂಡ ಎಂಕಂಡಲ್ಲಿ ಪ್ರಶ್ನೆ ಕೇಳಿ ಒಂದಿನ ಕೇಳಿ ಇಲ್ಲ ಬಡವರಿಗೆ ಮತ್ತು ಶ್ರೀಮಂತರಿಗೆ ಇರುವ ವ್ಯತ್ಯಾಸ ಹೇಳೋಣ ಯಾಕೆ ಶ್ರೀಮಂತರು ಎಲ್ಲ ಕೆಲಸವನ್ನು ಒಂದು ಪ್ಲಾನಿಂಗ್ ಅಲ್ಲಿ ಮಾಡ್ತಾರೆ ಬಡವರು ಇಲ್ಲ ಸರ್ ಅವರಿಗೆ ಪ್ಲಾನಿಂಗ್ ಇಲ್ಲ ಹೌದಾ ವೆರಿ ಗುಡ್ ಒಂದು ವಿವರಿಸಿ ಹೇಳು ಒಂಡೆ ಯಾನ ಪಂಡೆ ನೋಡಿ ಶ್ರೀಮಂತರು ಉಂಟಲ್ಲ ಒಂದು ಮದುವೆ ಆದ್ರೆ ಮಕ್ಕಳು ಈಗ ಬೇಡ ಒಂದು 2 ವರ್ಷ ಬಿಟ್ಟು ನೋಡುವ ಅಂತ ಪ್ಲಾನ್ ಬಡವರು ಆಗಲ್ಲ ಸರ್ ಅಲ್ಲಿ ಲೈಟ್ ಆಫ್ ಆದ್ಕೊಂಡು ಇಲ್ಲಿ ಪ್ಲಾನಿಂಗ್ ಶುರು ಇದೇ ಕಾಣ್ತೀನಿ ಒಂದು ಮಾಸ್ತಿನ ಏರಿಯರ್ ಇಲ್ಲೋ ಕಣ ಅದೇ ಪ್ಲಾನಿಂಗ್ ಅಲ್ಲಿ ನೀನು ಹುಟ್ಟಿದ್ದು ಕುಂಟ ಡಿಟೆಕ್ಟಿವ್ ಪೀಸ್ ಎಲ್ಲ ಕುತ್ತಲಲ್ಲಿ
ಭಾಷೆ ಇಲ್ಲದವ ಎಂಕು ಬೋಡ ಯಾನಮ್ಮಡ ಬಂಡೆ ಪಪ್ಪಡಲ್ ಬಂಡೆ ಯಾನ್ ನನ್ನ ಶಾಲೆ ಪೋಪುಜಿ ಮಾಸ್ಕ್ ಎಂಕು ಕುಂಟೆ ಬಂಡೆ ಯಾನ್ ನನ್ನ ಶಾಲೆ ಪೋಪುಜಿ ಎನ್ನ ಅಮ್ಮೆರ ಒಂಜೇ ಪಾತ್ರ ಸ್ವಾಮಿ ವಿವೇಕಾನಂದರ ಈ ಪಾತ್ರ ಬಂದಿರ ಮಗ ಜೋಕುಲ್ ಮಲ್ತಿನ ಎಲ್ಲೇ ತಪ್ಪಡು ದಸದು ಜೋಕುಲ ಬದುಕಿಯೇ ಕತ್ತಲೆ ಆತನಿಗೆ ಮಗ ಅಂದಿ ಮೂಲ ಕತ್ತಲೆಡಾಯನ ಒಂಜಿ ತಪ್ಪುಡು ದಸದು ಎನ್ನ ಬದುಕು ಕತ್ತಲೆ ಆತನಿಗೆ ಪಾಪ ಅವನಿ ಒಂಜಿ ಕ್ಯಾಪ್ಟನ್ ತಿರ್ಗದೆ ತೀರು ತೂಲೆ ಅದಕ್ಕೆ ಆಯ್ತ ವಿಷಯಕ್ಕೆ ಅವನ ಕೈ ಅತಿ ಯಾರ್ಕಿದಲ್ಲ ಒಂಜಿ ಸಾರ್ವಜನಿಕ ಶೌಚಾಲಯ ಉದ್ದದಾಗಲೇ ಮಾತ್ರನ ಉದ್ದದಾಗಲೇ ಗಿಜ್ಜ ಮೂರನೇ ನಾನು ಜೋರು ಮೇಲ್ ನೀರು ಬರ್ಕೊಂಡು ಬಂದು ಸಾರ್ವಜನಿಕ ಶೌಚಾಲಯಕ್ಕೆ ಹೋದು ಕೂಪೆ ಕೋಮಡೆಯನ್ನ ತಿಗಲಗಲ್ಲ ಈ ಇರುವಿಸಿಲ್ ಪಾಡುವ ದಾನಿ ಎತ್ತು ಮೈತು ಕುದಂಬರಂಚಿ ಎಂಕುಲ್ ಕುದ್ದದಾಗ ಮೈ ಪಡತ್ತಾ ಎಂಚಲ ಎಕ್ಕಲ್ ತಂದು ಮೈತನೆ ಪಂಕ ಈ ಗೌಡರ್ನ ಪೂಜ್ಞ ನಗುಲ್ ಮರೆ ಹಾಕೊಂಬಡಿ ಒಂಜಾತ್ ಬ್ಲೀಚಿಂಗ್ ಪೌಡರ್ ತೋರ್ಪು ಅವು ಒಂಜಿ ಅತ್ತ ಒಂದಿನ ಜಾಗದ ತಾಗದ ಒಂಜಿ ಉರಿ ಮುಂಡ ಓಡ ಬ್ಯಾರ ಅದನ್ನ ಅನುಭವಿಸಿದ ಆತ್ಮ ಉರಿ ಮಾರ ಓಡವ ಒಂಜಿ ಬ್ಯಾಲೆ ಮಲ್ಪುಗ ದಾಲನ ಸಾಧನೆ ಮಲ್ಪುಗ ಬಂದ್ರಿ ಪೂತಂಗಡಿಗೆ ಬ್ಯಾಲೆ ಸೇರಿ ಒಂಜೇ ತಿಂಗಳು ಪೂತಂಗಡಿ ಬಂದ್ ದಾದನಿ ಕೇಂದ್ರನಗ ಜನಗಳಿಗೆ ಯಾನ ಲತ್ತು ಕೊಪ್ಪಿನ ಪೂತ ಮಾರು ಕುದ್ದೆ ಅಟೆ ಮುಟ್ಟಲ ನಾಚಿ ಗೆಟ್ಟ ಗೊತ್ತಿನಿ ಮೇಜರಾಪುಣಿಯೇ ಆದೇನ ಮುರಣಿಗೆ ನಾಟಕದಲ್ಲಿ ಪಟಾವಟೆ ಜನ ಯಾನ ತೋಚಿ ಬಂದೆ ಕತ್ತಲ್ಲಿ ಒಂಜಿ ಸೈಡ್ ಒಂದು ಉಸೊಂದೆ ಒಂಜಿ ಕೊಂಜೋ ಬತ್ತಿಗೆ ನನ್ನ ಬಾಲೆ ಬಂದ ಬಾಲೆ ಬಾಲ ಜಕ್ಕಿಡು ಕುಳ್ಳು ಯಾನು ಕೊಚ್ಚಿ ಕೊಚ್ಚಿ ಬಾಲೆ ಬಲಿ ಚಕ್ಕಿಡು ಕುಳ್ಳು ಯಾನು ಕುಳ್ಳೈ ಇರ ಕಂಟಲ್ದೆ ಸರತನ್ನ ಪ್ರತಿ ನಿಮಿಷ ಆ ಪೊಂಜೋಗು ಆ ಕತ್ತಲೆ ಒಂದು ಬಾಲೆ ಹತ್ತು ಬಂದು ಎಂಚ ಗೊತ್ತಾಗ್ತೀನಿ ಒಂದು ಬಾಲೆ ಹತ್ತು ಬಂದು ಎತ್ತು ದಾಟಿದ್ದೀನಿ ಎಂತ ಮಂದಿ ಎಕ್ಕಡು ದಾಲ ಬಲ್ಲಿ ಮಾರ ದಾಲಾಣನಿಗೆ ಸಾಧನೆ ಮಾಡ್ತದ ಉದಾರಿಗೆ ತೊಂಗ ಬಂದು ಯಾನ ಶಾಲೆಗೆ ಇರುತ್ತೈವಲ್ಲ ಅದು ಕುರಿ ஒரு பேர் இருக்குதுன்னு பண்பின மாற நாம ஓ சேத்தரா சாலே போச்சலவே போ 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 இனி குண்டாரிசன லாடியே மாரி எதிச்சு மூಲು ಬೋಡ ಕುಡೆಂಕಲೆ ಬಿರುದಿ ಕುಂಟನಿಗೆ ಎಂಟು ಬುದ್ಧಿ ಕಳ್ಳನನ್ನಾದ್ರೂ ನಮ್ಮದು ಕುಳ್ಳನನ್ನು ನಂಬಾರ್ದು ಮೂತಿ ತುಕ್ಕದಾತ ಉಟ್ಟೊಳ್ಳಿ ಬೋಡ ಬೇರ ಈ ಒಂಜಿ ವಿಷಯದ ಬೋಡೆಯೇ ಬೇರ ಮಂಡೆ ಬೆಚ್ಚಾಪು ಯಾಲ್ಬೋದು ಅಮ್ಮಡ ಬಂಡೆ ಅಮ್ಮ ದಾದಮ್ಮ ಮಾತೆಲ್ಲ ಉದ್ದೊಳ್ಳಿ ಯಾನೂರಿ ಉದ್ಯ ಯಾಕೆ ನಮ್ಮ ದಾದ ಬನ್ನಿ ಗೊತ್ತಿಲ್ಲ ಬಾಲೆ ಅವು ಮಾತ ಸೃಷ್ಟಿ ಬ್ರಹ್ಮನ ಬಗ್ಗೆ ಎಲ್ಲ ಒಂದು ನಿನ್ನ ಅಮ್ಮಿಯಲ್ಲ ಆಂಡಲುಂಡತೆ ಎತ್ತವಳಿಗೆ ಹೆಗ್ಗನೆ ಮುತ್ತು ಪಲ್ಲಕ ಎನ್ನ ಅಮ್ಮ ಗುಂಡತೆ ಯಾನಿ ಮುದ್ದಿ ಎನ್ನ ನಾನು ಮಟ್ಟಿಳಿ ಜಪ್ಳಕ್ಕೆ ನಾನು ಮೋಕೆ ಮಲ್ಪು ಯಾನ ಅಮ್ಮಡಕ್ಕೆ ಅಮ್ಮ ಇದೆ ನನ್ ಯಾಪ ಮುಟ್ಟ ಇನ್ನ ಮಟ್ಟಿಳಿ ಜಪ್ಳದ ಮೋಕೆ ಮಲ್ಪೊರಿ ಐಕಾರ ಪನ್ನೆ ಪಾತ್ರದ ಗೊತ್ತಿಲ್ಲ ಬಾಲೆ ಈ ನನ್ನ ಯಾಪ ನಿನ್ನ ಪುಗ್ಗೇಡು ತುಂಬಂದು ಪೋಪನ ಅಪಗ ಮುಟ್ಟೆ ಅಲ್ಲಿ ನನ್ನ ಮೋಕೆ ಮಲ್ಪುವ ಮಗ ಒಂದು ಆಗ್ತೇನ ಪ್ರೀತಿ ಯಾನ ಇಂಚೆನೆ ಹೆಚ್ಚಿಗರ ಮಲ್ತಿ ಪೊಂಜೋ ಅಡಿಲ್ಲ ಗೋನೆ ಬೋನ ಪನ್ಪಿನಿ ಈ ನಿನ್ನ ಮೂಜಿ ಕುಕ್ಕದ ಜುವನ್ ಪಸೊಂದು ಅತಿ ಎದುಡು ಪತ್ವನ ಅತಿ ಬಿರಡ ಪತ್ವನ ಎಂಟು ಗೊತ್ತಿದ್ದಿ ಯಾರು ನೀನು ತುಂಬಾ ನೋಡು ಮೂಜಿ ಕಾಸ್ತ ಬಂದು ನೀರ್ನ್ಯ ಹರೀಶ್ ಸರ್ ವಂಡರ್ಫುಲ್ ವಂಡರ್ಫುಲ್ ಈ ಕುಂಚದಕಲ್ನ ಎಲೆಯ ಪ್ರಾಬ್ಲಮ್ಸ್ ಮದಾರ್ ನಂಗೆ ಬಂದಿರು ದ ಹೋಲ್ ಮಲ್ದಿನ ಪ್ರಾಬ್ಲಮ್ ವಾಶ್ರೂಮ್ ಎಂಕ್ ಒಂಜಿದಾದೆ ಗೊತ್ತಿದೆ ಇದು ಖುಷಿ ಆಗಿ ಏರೇ ಸ್ಟ್ಯಾಂಡ್ ಅಪ್ ಕಾಮಿಡಿ ಮೂಲ ಬತ್ ಮಲ್ಪಡು ಮಾತೆಟ್ಲ ಟಾಯ್ಲೆಟ್ ಹೋಗಿ ಬರೋ ಅಂತ ಹೇಳಿ ದಾದ ಅನುಭವ ಜಾಸ್ತಿ ಅದು ಪೋಡ ಯಾನ ಚಂದನ ಒಂದೇ ಪೊರ್ತು ಟಾಯ್ಲೆಟ್ ಕುಲ್ಲೋಡ ಅಂತ ದಾಲ ಐಡಿಯಾ ಕೂಡ ತೂಕ